ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಒಂದು ವಿಷಯವನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದೇನೆ. ತುಳು ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಯಾರದು? ಇದೊಂದು ಪ್ರಶ್ನೆ. ನಾನು ಸಾಮಾನ್ಯವಾಗಿ ತುಳು ಸಂಸ್ಕೃತಿ ಬಗ್ಗೆ ಕನ್ನಡದಲ್ಲಿ ಬರಿತೇನೆ. ಅನೇಕ ಪಾಡ್ದನಗಳನ್ನು, ಕವಿತೆಗಳನ್ನು ನಾನು ತುಳುವಿನಲ್ಲಿ ಸಂಗ್ರಹ ಮಾಡಿ, ಲಿಪ್ಯಂತರ ಮಾಡಿ, ಸಾಂಸ್ಕೃತಿಕ ಪದಕೋಶ ಮಾಡಿ, ಕನ್ನಡಕ್ಕೆ ಅನುವಾದಿಸಿ, ವಿಶ್ಲೇಷಣೆ ಮಾಡಿ ಪ್ರಕಟ ಮಾಡಿದ್ದೇನೆ. ಮಾರಾಟ ಮಾಡಿದರೆ ತಗೊಳ್ಳುವವರು ಯಾರಿಲ್ಲ, ಅಂಗಡಿಯವರು ಬೇಡ ಅಂತ ಹೇಳ್ತಾರೆ. ಕೊನೆಗೆ ಹೇಗೋ ಯಾರ್ಯಾರಿಗೋ ಕೊಟ್ಟು ಕೈ ತೊಳ್ಕೊಂಡಿದ್ದೇನೆ. ನಾವು ತುಳು ಭಾಷೆಯಲ್ಲಿ ಕೃತಿಯನ್ನು ರಚಿಸಿದರೆ ಅದನ್ನು ತಗೊಳ್ಳುವವರಿಲ್ಲ. ಹಾಗಾದರೆ ತುಳು ಭಾಷೆಯನ್ನು ಉಳಿಸುವವರು ಯಾರು? ಈಗ 8ನೇ ಪರಿಚ್ಛೇದಕ್ಕೆ ಸೇರಬೇಕು ಅಂತ ಹೋರಾಟ ನಡೀತಾ ಇದೆ. 8ನೇ ಪರಿಚ್ಛೇದಕ್ಕೆ ಸೇರಿದ ಮಾತ್ರಕ್ಕೆ ತುಳು ಭಾಷೆ ಉಳಿತದೆಯಾ? ಇದೊಂದು ಪ್ರಶ್ನೆ. ಅಲ್ಲೊಂದು ಸಾಂವಿಧಾನಿಕ ಮನ್ನಣೆ ದೊರೀತದೆ, ಅದು ದೊರಿಬೇಕಾದ್ದೇ. ಆದರೆ ಅಷ್ಟಕ್ಕೆ ತುಳು ಭಾಷೆ ಉಳಿಯುವುದಿಲ್ಲ. ತುಳು ಭಾಷೆ ಉಳಿಬೇಕಾದರೆ ಬಳಸುವುದೊಂದೇ ದಾರಿ. ಪ್ರಸ್ತುತ ತುಳು ಭಾಷೆಯಲ್ಲಿ ರಚಿತವಾದ ಕೃತಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಉಳಿದ ಭಾಷೆಗಳಿಗೆ ಹೋಲಿಸಿದರೆ ಬಹಳ ಕಡಿಮೆ ಇದೆ. ತುಳು ಭಾಷೆಯಲ್ಲಿ ಅಪಾರವಾದ ಸಾಹಿತ್ಯ, ಜನಪದ ಸಾಹಿತ್ಯ ಇದೆ. ಅದನ್ನು ಸಂಗ್ರಹ ಮಾಡುವ ಪ್ರಯತ್ನ ಆಗೇ ಇಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಸ್ವತಃ ಅಧ್ಯಯನಕ್ಕೋಸ್ಕರ ಯಾರು ಮಾಡಿದ್ದಾರೆ ಬಿಟ್ಟು ಅಕಾಡೆಮಿಯಿಂದಾಗಲಿ ಯೂನಿವರ್ಸಿಟಿಯಿಂದಾಗಲಿ ಸ್ವ ಇಚ್ಛೆಯಿಂದ ಟೀಮ್ ರಚಿಸಿ ಮನೆ ಮನೆಗೆ ಹೋಗಿ ಪಾಡ್ದನಗಾರರನ್ನು ಹುಡುಕಿ, ಕವಿತೆ ಹೇಳುವವರನ್ನು ಹುಡುಕಿ, ಸಂಗ್ರಹ ಮಾಡಿ, ಲಿಪ್ಯಂತರ ಮಾಡಿ, ಅನುವಾದಿಸಿ ಪ್ರಕಟಿಸುವ ಕೆಲಸ ಆಗೇ ಇಲ್ಲ. ಒಬ್ಬಿಬ್ಬರು ನನ್ನಂಥವ್ರು ಅಲ್ಲಿ ಇಲ್ಲಿ ಅವರವರ ಸ್ವಂತ ಪರಿಶ್ರಮದಿಂದ ಮಾಡಿದ್ದಾರಷ್ಟೇ. ಇದಕ್ಕೆ ಅಕಾಡೆಮಿಯಿಂದಾಗಲಿ ಎಲ್ಲಿಂದಲೂ ಯಾವುದೇ ಬೆಂಬಲ ನಮಗಿಲ್ಲ. ಇನ್ನು ನಾವು ಇಷ್ಟು ಕಷ್ಟಪಟ್ಟು ಬರೆದು ಅಂತನಾರು ಓದುವವರು ಯಾರು ಇದ್ದಾರಾ? ಅದೂ ಇಲ್ಲ. ತುಳು ಭಾಷೆಯಲ್ಲಿ ಬರೆದ್ರೆ ಅದಕ್ಕೆ ಮಾರ್ಕೆಟೇ ಇಲ್ಲ. ಕನ್ನಡದಲ್ಲಿ ಬರೆದ್ರೆ ಬೇಕಾದ್ರೆ ಓದುವವರಿದ್ದಾರೆ, ಆದರೆ ತುಳು ಭಾಷೆಯಲ್ಲಿ ಕೃತಿ ರಚಿಸಿದರೆ ಅದನ್ನು ಓದುವವರಿಲ್ಲ. ಅದರಲ್ಲೂ ಪಾಡ್ದನ ಕವಿತೆಗಳೆಲ್ಲ ಬರೆದ್ರೆ ಯಾರಿಗೂ ಅದು ಬೇಡ. ತುಳು ಕವಿತೆಗಳನ್ನು, ಪಾಡ್ದನಗಳನ್ನು ಓದುವವರಿಲ್ಲ. ಈಗ ನಾನು ಯೂಟ್ಯೂಬಲ್ಲಿ ಹಾಕಿದ್ದೇನೆ, ಶಾರದಾ ಜಿ ಬಂಗೇರ್ರ, ವಾರಿಜಾ ಅಜಲ್ತಿಯವರ, ಗುಲಾಬಿ ಅಜಲ್ತಿಯವರ ಅಪರೂಪದ ಪಾಡ್ದನಗಳನ್ನು, ಹಾಡುಗಳನ್ನು ಹಾಕಿದ್ದೇನೆ. ಎಲ್ಲ ತುಳುವರ ಗ್ರೂಪುಗಳಲ್ಲಿ ಹಂಚಿ ಕೇಳಿದ್ದೇನೆ, ದಮ್ಮೆ ಹಾಕಿದ್ದೇನೆ. ಹೋಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರನ್ನು ಯಾರು ನೋಡುವವರಿಲ್ಲ. ನಾನೊಂದು 25-30 ತುಳುವರ ಗ್ರೂಪಲ್ಲಿ ಒಂದು 5,000 ಫೇಸ್ಬುಕ್ ಫ್ರೆಂಡ್ಸು, ಒಂದು 6-7 ಸಾವಿರ ಫಾಲೋವರ್ಸು, ಒಂದು 10,500 ಫಾಲೋವರ್ಸ್ ಇರುವ ಭೂತಗಳ ಅದ್ಭುತ ಜಗತ್ತು ಪೇಜ್ ಇದೆ. ಇಲ್ಲೆಲ್ಲ ಹಂಚಿದ್ರೆ ಕೂಡ ಹಬ್ಬ ಅಂತ ಇಣುಕಿ ನೋಡಿದ ಜನ 80-90 ಅಂದರೆ ಅಷ್ಟೇ ವ್ಯೂಸ್ ಇರುವುದು. 50 ಲಕ್ಷ ತುಳುವರಿದ್ದಾರೆ. ಮತ್ತೆ ತುಳು ಭಾಷೆ ಬೆಳೆಯುವುದು ಹೇಗೆ ಹೇಳಿ? ತುಳು ಭಾಷೆಯನ್ನು, ತುಳು ಸಂಸ್ಕೃತಿಯನ್ನು, ತುಳು ಜಾನಪದವನ್ನು ಅವರು ಪ್ರೀತಿಸದಿದ್ದರೆ, ಅವರೊಮ್ಮೆ ಅದನ್ನು ಓಪನ್ ಮಾಡಿ ಕೇಳುವಂಥ ಮನಸ್ಸು ಕೂಡ ಮಾಡದಿದ್ದರೆ, ಕೇವಲ ಸಾಂವಿಧಾನಿಕ ಮನ್ನಣೆ ಸಿಕ್ಕಿದ ಮಾತ್ರಕ್ಕೆ, 8ನೇ ಪರಿಚ್ಛೇದದಲ್ಲಿ ಅದು ಉಳಿದ ಮಾತ್ರಕ್ಕೆ ತುಳು ಭಾಷೆ ಉಳಿಲಿಕ್ಕೆ ಸಾಧ್ಯವಾ? ಒಂದು ಹೆಮ್ಮೆ ಪಡ್ಬೋದು ಅಷ್ಟೇ 8ನೇ ಪರಿಚ್ಛೇದದಲ್ಲಿ ಇದೆ ಅಂತ, ಹೊರತು ಬೇರೆ ಯಾವುದೇ ಪ್ರಯೋಜನ ಆಗಲಿಕ್ಕಿಲ್ಲ. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಬೇಕು ಅಂತ ಸುಮಾರು ವರ್ಷದಿಂದ ಹೋರಾಟ ಆಯಿತು. ಕೊನೆಗೆ ಸಿಕ್ತು, ಆಯ್ತು, ಅಲ್ಲಿಗೆ ಮುಗಿಯಿತು. ಕನ್ನಡ ಏನಾದ್ರು ಉದ್ಧಾರ ಆಗಿದಾ? ಇಲ್ಲ. ಯಾವುದೇ ಒಂದು ಭಾಷೆಯನ್ನು ಉಳಿಸಿ ಬೆಳೆಸಬೇಕಾದರ ಜವಾಬ್ದಾರಿ ಇರೋದು ಮಾತೃಭಾಷಿಗರದು. ನಮ್ಮಂಥ ಕನ್ನಡ ಮಾತೃಭಾಷೆ ಅಲ್ಲದವರನ್ನ ನಾವು ಕನ್ನಡದಲ್ಲಿ ತುಳು ಸಂಸ್ಕೃತಿ ಬಗ್ಗೆ ಬರೆದ್ರೆ ಅದನ್ನು ಆಗ್ರಹ ಮಾಡೋದಲ್ಲ, ತುಳುವಲ್ಲಿ ಬರೀರಿ ಅಂತ ನಮ್ಮನ್ನು ದಬ್ಬಾಳಿಕೆ ಮಾಡೋದಲ್ಲ. ಅನೇಕ ಜನರನ್ನು ನೋಡಿದ್ದೇವೆ, ಒಂದಕ್ಷರ ಬರೆಯುವುದಿಲ್ಲ, ತುಳುವಿಗಾಗಿ ಏನೂ ಮಾಡೋದಿಲ್ಲ, ಕನ್ನಡದಲ್ಲಿ ಬರೆದವರ ಮೇಲೆ ಆಕ್ಷೇಪ ಮಾಡೋದು. ತುಳು ಅಧ್ಯಯನವನ್ನು ಮಾಡ್ತೇವೆ ನಾವು, ಊರು ಕಾಡು ಮೇಡು ಅಲೆದು ಎಲ್ಲೆಲ್ಲೋ ಅಲೆದಾಡಿ ಮಾಹಿತಿಯನ್ನು ಸಂಗ್ರಹ ಮಾಡ್ತೇವೆ. ತುಳುವಿನಲ್ಲಿರೋದನ್ನು ಕನ್ನಡಕ್ಕೆ ಮಾಡಿ ತುಳುವರಿಗೂ ಕನ್ನಡಿಗರಿಗೂ ನಾವು ಉಚಿತವಾಗಿ ಹಂಚ್ತೇವೆ. ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬರ್ತಾರೆ, ತುಳುವಲ್ಲಿ ಬರೀರಿ ಅಂತ. ಆದರೆ ಬರಿಬೇಕಾದವರು ಯಾರು? ನಾನು ಹೇಳ್ತೇನೆ, ನನ್ನ 25 ಪುಸ್ತಕಗಳು, 700 ಲೇಖನಗಳಿವೆ. ಇವನ್ನು ಅನುವಾದ ಮಾಡಿ ಪ್ರಕಟಿಸಲಿಕ್ಕೆ ನಾನು ಅನುಮತಿ ಕೊಡ್ತೇನೆ, ಬನ್ನಿ ಪ್ರಕಟ ಮಾಡಿ ಅಂತ. ಅದಕ್ಕೆ ಯಾರೂ ಬರುವುದಿಲ್ಲ. ಯಾಕೆ? ಕನ್ನಡದಲ್ಲಿ ಇರುವುದನ್ನು ತುಳುವಿಗೆ ಅನುವಾದ ಮಾಡಿ ಯಾಕೆ ಇವರು ಪ್ರಕಟಿಸಬಾರ್ದು? ಹೌದು, ಅದಕ್ಕೆ ಖರ್ಚಿದೆ, ಕೆಲಸ ಇದೆ, ಅದಕ್ಕೆ ಮೈ ಬಗ್ಗುದಿಲ್ಲ, ಹಾರ್ಡ್ ವರ್ಕ್ ಮಾಡಬೇಕು. ಖಾಲಿ ದಬ್ಬಾಳಿಕೆ ಮಾಡಲಿಕ್ಕೆ ಬರ್ತಾರೆ. ಇನ್ನೊಂದು ಮೇನಿಯಾ ಇದೆ, ತುಳು ಲಿಪಿಯನ್ನು ಹರಡುವಂಥದ್ದು ಎಲ್ಲ ಕಡೆಗೆ. ವಾಸ್ತವದಲ್ಲಿ ತುಳು ಭಾಷೆಗೆ ಸ್ವಂತ ಲಿಪಿ ಇಲ್ಲ. ತುಳು ಅಕಾಡೆಮಿಯ ವೆಬ್ಬಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಪ್ರಾಚೀನ ಕಾಲದಲ್ಲಿ ತಿಗಳಾರಿ ಲಿಪಿಯನ್ನು ತುಳುವಿಗೆ ಬಳಕೆ ಮಾಡ್ತಾ ಇದ್ರು ಅಂತ. ಇದರಲ್ಲಿ ಸಾವಿರಾರು ಕೃತಿಗಳು ಬಂದಿವೆ ಅಂತ ಹೇಳ್ತಾರೆ. ಯಾವ ಭಾಷೆಯದ್ದು? ಸಂಸ್ಕೃತದ್ದು. ತಿಗಳಾರಿ ಲಿಪಿ ಸಂಸ್ಕೃತ ಬರೀಲಿಕ್ಕೆ ಬಳಕೆ ಬಂದಂಥ ಲಿಪಿ. ಅದನ್ನು ತುಳುನಾಡಿನಲ್ಲಿ ಕೆಲವೆಡೆ ತುಳು ಲಿಪಿ ಅಂತ ಕರೆದದ್ದುಂಟು. ಆದರೆ ಬನ್ನಂಜ ಗೋವಿಂದಾಚಾರ್ಯನ ಹಿಡಿದು ಎಲ್ಲ ವಿದ್ವಾಂಸರು ಹೇಳ್ತಾರೆ ಅದು ಸಂಸ್ಕೃತವನ್ನು ಬರೀಲಿಕ್ಕೆ ಬಳಕೆ ಬಂದ ಲಿಪಿ. ಅದರ ಹೆಸರು ಕೂಡ ತಿಗಳರ ಆರ್ಯ ಎಳತ್ತು. ಆರ್ಯ ಅಂದರೆ ಸಂಸ್ಕೃತ, ಸಂಸ್ಕೃತ ಲಿಪಿ ಅಂತ ಹೇಳ್ತದೆ. ಮತ್ತು ಅದರಲ್ಲಿ ಇರುವಂಥ ಕೃತಿಗಳೆಲ್ಲ ಸಂಸ್ಕೃತದ್ದು 15,000ಕ್ಕಿಂತ ಹೆಚ್ಚು. ತುಳುವಿನದ್ದು ಕೇವಲ 6 ಸಿಕ್ಕಿದೆ. ಅಷ್ಟು ಮಾತ್ರಕ್ಕೆ ಅದು ತುಳು ಭಾಷೆಯ ಲಿಪಿ ಆಗುವುದಿಲ್ಲ. ಇನ್ನು ಅಪರೂಪದ ಲಿಪಿ ಏನಲ್ಲ, ಮಲಯಾಳ ಬಲ್ಲವರೆಲ್ಲರೂ ಇದನ್ನು ಬಹಳ ಸುಲಭವಾಗಿ ಓದಬಲ್ಲರು. ಹಾಗಿರುವಾಗ ವ್ಯರ್ಥವಾಗಿ ಒಂದು ತುಳು ಲಿಪಿ ಅಂತ ಹೇಳ್ಕೊಂಡು ಅದನ್ನು ಹರಡಿ ಪ್ರಚಾರ ಮಾಡ್ತಾ ಇದ್ದಾರೆ. ತುಳು ಸಾಹಿತ್ಯ ಸಂಶೋಧನೆಗೆ ಒತ್ತು ಕೊಡ್ತಾ ಇಲ್ಲ, ಅದಕ್ಕೆ ಮನ್ನಣೆ ಕೊಡ್ತಾ ಇಲ್ಲ. ತುಳು ಅಕಾಡೆಮಿ, ಸಂಘ ಸಂಸ್ಥೆಗಳೆಲ್ಲ ಮಾಡಬೇಕಾದ್ದನ್ನು ಬಿಟ್ಟು ಮಾಡದೇ ಇರೋದು ಬೇಡದ್ದನ್ನು ಮಾಡ್ತಾ ಇದ್ದಾರೆ.
ಲಿಪಿ ಹರಡಿದ ಮಾತ್ರಕ್ಕೆ ಭಾಷೆ ಬೆಳೀತದ? ಯಾವುದೇ ಲಿಪಿಯಲ್ಲಿ ಯಾವುದೇ ಭಾಷೆಯನ್ನು ಬರೆಯಬಹುದು. ಸಾಹಿತ್ಯ ಸಂಶೋಧನೆಯನ್ನು ಬೆಳೆಸಿ ಅದನ್ನು ಬರವಣಿಗೆ ಮಾಡಿ ಅದು ಕನ್ನಡ ಲಿಪಿಯಲ್ಲಿ ಮಾಡುವ. ತುಳುವರಿಗೂ ಗೊತ್ತಿದೆ, ಕನ್ನಡಿಗರಿಗೂ ಗೊತ್ತಿದೆ ಆ ಲಿಪಿ, ಅದನ್ನು ಹೊಸತಾಗಿ ಕಲಿಬೇಕಾಗಿಲ್ಲ. ಇನ್ನು ಆ ಲಿಪಿ ತುಳುವಿಗೆ ಸೂಕ್ತವಾಗಿಲ್ಲ, ಅದರಲ್ಲಿ ಹ್ರಸ್ವಯವೋ ಇಲ್ಲ, ರಾಮೆ ಅಂತ ಬರಲಿಕ್ಕಾಗುದಿಲ್ಲ, ರಾಮೆ, ಭಾಷೆ ಅಂತ ಬರಲಿಕ್ಕಾಗುದಿಲ್ಲ, ಭಾಷೆ. ಕೊರಗಜ್ಜೆ ಹೋಗಿ ಕೋರಗಜ್ಜೆ ಆಗ್ತದೆ, ಕೆದು ಹೋಗಿ ಕೇದು, ಕೆಬಿ ಹೋಗಿ ಕೇದು, ಕೆರೆ ಹೋಗಿ ಕೇರೆ, ಅರ್ಥ ಅನರ್ಥ ಆಗ್ತದೆ. ಭಾಷೆಯನ್ನೇ ಕೊಲ್ಲುವಂಥ ಲಿಪಿ ಅದು. ಆದರೆ ಅದನ್ನು ಹಿಡಿದುಕೊಂಡು ವ್ಯರ್ಥವಾಗಿ ದುಡ್ಡು ಮತ್ತು ಮಾನವ ಶ್ರಮವನ್ನು ವೇಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ಮಾಡಬೇಕಾದ್ದು ಭಾಷೆ ಸಂಸ್ಕೃತಿಯನ್ನು ಬೆಳೆಸಬೇಕಾದ್ದು. ಇದನ್ನು ಮಾಡ್ತಿಲ್ಲ. ತುಳುವಿನಲ್ಲಿ ಎಷ್ಟು ಪಾಡ್ದನಗಳಿಲ್ಲ, ಎಷ್ಟು ಕವಿತೆಗಳಿಲ್ಲ. ಅದನ್ನು ಹೇಳುವವರು ಅಲ್ಲೊಬ್ಬರು ಇಲ್ಲೊಬ್ಬರು ಈಗ ಇದ್ದಾರೆ. ಆದರೆ ಅವರನ್ನು ಪತ್ತೆ ಮಾಡಿ ಅವರಿಗೆ ಸಂಭಾವನೆ ಕೊಟ್ಟು ರೆಕಾರ್ಡ್ ಮಾಡಿ ಅದನ್ನು ಲಿಪ್ಯಂತರ ಮಾಡಿ ಯಾರು ಮಾಡ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆಯಾಗಿದೆ ತುಳುವಿಗೆ. ತುಳು ಭಾಷೆಯ ಕೃತಿಗಳನ್ನು ಓದುವವರಿಲ್ಲ. ತುಳು ಭಾಷೆಯಲ್ಲಿ ಬರೆದ್ರೆ, ಕನ್ನಡದಲ್ಲಿ ಬರೆದ್ರೆ ಇವತ್ತು ಓದುವವರಿಲ್ಲ. ಇನ್ನು ತುಳು ಭಾಷೆಯಲ್ಲಿ ಬರೆಯುವವರು ಯಾರಿದ್ದಾರೆ? ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವರು ಎಷ್ಟು ತುಳು ಪುಸ್ತಕಗಳನ್ನು ಖರೀದಿಸಿದ್ದಾರೆ, ಎಷ್ಟು ತುಳು ಪತ್ರಿಕೆಯನ್ನು ಓದ್ತಾರೆ, ಎಷ್ಟು ತುಳು ಮಾಸಪತ್ರಿಕೆಗಳಿಗೆ ಚಂದಾದಾರರಾಗಿದ್ದಾರೆ? ಅದಕ್ಕೆ ಇವರಲ್ಲಿ ಉತ್ತರ ಇಲ್ಲ. 50 ಲಕ್ಷ ತುಳುವರಿದ್ದಾರೆ. ತುಳು ಪತ್ರಿಕೆ ನಡೆಯುವುದು 20-30 ಸರ್ಕ್ಯುಲೇಷನ್, 20-30 ಸಾವಿರ ಸರ್ಕ್ಯುಲೇಷನ್ ಇಲ್ಲ ಕುಡ್ಲ ತುಳು ಪತ್ರಿಕೆ. ಅದು ನಷ್ಟದಲ್ಲಿ ನಡೆಯುತ್ತೆ, ಅಷ್ಟೇನು ಲಾಭದಲ್ಲಿ ನಡೀತಾ ಇಲ್ಲ. ಇನ್ನು ತುಳು ಭಾಷೆಯಲ್ಲಿ ಪುಸ್ತಕ ಪ್ರಕಟಿಸಿದವರು ಎಲ್ಲರೂ ಹೇಳ್ತಾರೆ ಯಾರು ಕೊಳ್ಳುವವರಿಲ್ಲ. ಅಂಗಡಿಯವರು ತೆಗೆದುಕೊಳ್ಳುವುದೇ ಇಲ್ಲ, ಬೇಡ ಬೇಡ ಅಂತ ಹೇಳ್ತಾರೆ. ನನ್ನ ಅನುಭವ ಅದು. ನಾನು ಪಾಡ್ದನ ಸಂಪುಟ ಎಲ್ಲ ಪಬ್ಲಿಷ್ ಮಾಡಿದ್ದೇನೆ. ಬೇಡ ಅಂತ ಹೇಳ್ತಾರೆ, ಇದು ಹೋಗುವುದಿಲ್ಲ. ಈ ಕಡೆ ಲೈಬ್ರರಿ ಯಾರು ತಗೊಳ್ತದ? ಯಾಕಂದರೆ ತುಳು ಕೃತಿಗಳು ಗೊತ್ತಿಲ್ಲ, ಅದು ವಿಶೇಷ ಭಾಷೆಯಲ್ಲಿ ಏನಾದ್ರು ಆಯ್ಕೆ ಆಗ್ತದೆ ಏನೋ. ಇಂತಹ ಸಮಸ್ಯೆಗಳು ನಮಗೆ. ಇದಕ್ಕೆ ಯಾರು ಬೆಂಬಲ ಕೊಡುವವರಿಲ್ಲ. ತುಳು ಅಕಾಡೆಮಿ ತಗೊಳ್ತದೆ, 1,000 ರೂಪಾಯಿ ಬೆಲೆ ಬಾಳುವ ಪುಸ್ತಕ ತಗೊಳ್ತದೆ, 20% ಕಮಿಷನ್ ಕೊಡಬೇಕು, ಡಿಸ್ಕೌಂಟ್ ಅಂತೆ. ಆಮೇಲೆ ಅಲ್ಲಿ ತಗೊಂಡೋಗಿ ಕೊಡಬೇಕು, ದುಡ್ಡು ತರಲಿಕ್ಕೆ ಇನ್ನೊಂದು ದಿವಸ ಹೋಗಬೇಕು. ಅಷ್ಟಾಗುವ ನಮಗೆ ಅವರು ತಗೊಳ್ಳೋದು ಹಬ್ಬ ಬಂದರೆ 10 ಪುಸ್ತಕ ಅಥವಾ 1,000 ರೂಪಾಯಿ ಬೆಲೆ ಬಾಳುವದ್ದು. ನಮ್ಮ 100 ರೂಪಾಯಿ 10 ಪುಸ್ತಕ ತಗೊಂಡ್ರೆ ಅದನ್ನು ನಾವು ಅಲ್ಲಿ ತಗೊಂಡೋಗಿ ಎತ್ತಿ ಜೀವ ಹುಕುಮ್ ಅಂತ ದುಡ್ಡು ವಸೂಲು ಮಾಡಿ ಬರುವಷ್ಟರಲ್ಲಿ ನಮಗೆ ಅದರ ಡಬ್ಬಲ್ ಖರ್ಚಾಗಿರ್ತದೆ. ಇವರು ಕೊಡುವ ಬೆಂಬಲ ಅಷ್ಟದ್ದೇ. ಇನ್ನು ತುಳು ಅಧ್ಯಯನಗಾರರಿಗೆ, ಸಂಶೋಧಕರಿಗೆ ಎಷ್ಟು ಬೆಂಬಲ ಕೊಡ್ತಾರೆ ಗೊತ್ತಿಲ್ಲ. ತುಳುವಿನಲ್ಲಿ MPhil ಮಾಡಿ 2 ಡಾಕ್ಟರೇಟ್ ಮಾಡಿದ ಮೊದಲ ವ್ಯಕ್ತಿ ನಾನು, ಮೊದಲ ಮಹಿಳೆ ಅಲ್ಲ. ಆದರೆ ನನಗೆ ಯಾರು ಕರೆದದ್ದು ಇಷ್ಟ ತನಕ ಇಲ್ಲ ತುಳು ಅಕಾಡೆಮಿಗೆ. 2012 ನನ್ನ ಒಂದು ಪುಸ್ತಕ ಪ್ರಕಟ ಮಾಡಬೇಕು ಹೇಳಿದ್ದಕ್ಕೆ ಬಹಳ ಗತಿಗೆಟ್ಟಲ್ಲಿ ಮಾಡಿದ್ರು ಅದನ್ನು. ಹಾಗಾಗಿ ಇವರು ಎಷ್ಟು ಬೆಂಬಲ ಕೊಡ್ತಾರೆ ತುಳು ಸಂಶೋಧನೆಗೆ ಅಂತ ಗೊತ್ತಿಲ್ಲ. ಹಾಗಾಗಿ ಮುಂದೆ 8ನೇ ಪರಿಚ್ಛೇದಕ್ಕೆ ಸೇರಿದರೂ ಕೂಡ ಒಂದಷ್ಟು ಅನುದಾನ ಎಲ್ಲ ಬರ್ಬೋದು. ಮತ್ತೆ ಪುನಃ ಇದುವೇ ಬಕೆಟ್ ಹಿಡಿಯೋರ ಪಾಲಾಗ್ಬೋದು ಅಂತ. ಅದು ತುಳು ಬೆಳವಣಿಗೆ ಅದು ಪ್ರಯೋಜನ ಆಗ್ಬೋದು ಅಂತ ನಂಗನಿಸೋದಿಲ್ಲ. ಯಾಕಂದರೆ ಈಗ ತುಳು ಅಕಾಡೆಮಿಯಲ್ಲಿ ಮಾಡಬೇಕಾದನ್ನು ಮಾಡೋದಿಲ್ಲ. ಅಲ್ಲಿ ಹೋಗಿ ಅಬ್ಬರದ ಭಾಷಣ ಮಾಡೋದು, ಅದು ಇದು ಆಯ್ತಷ್ಟೇ. ಅವರವರ ತನವನ್ನು ತೋರಿಸಲಿಕ್ಕೆ ಹೋಗ್ತಾರೆ ಹೊರತು ನಿಜವಾಗಿ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸುವ, ಭಾಷೆಯನ್ನು ಬೆಳೆಸುವಂಥ ಯಾವ ಕೆಲಸ ಕೂಡ ಆಗ್ತಾ ಇಲ್ಲ. ಬೇಡ, ತುಳುವಿನಲ್ಲಿ ಆ ತುಳು ಭಾಷೆಯ ವಿಶಿಷ್ಟತೆಯೇ ಜನಪದ ಸಾಹಿತ್ಯ ಅಪಾರವಾದಿದೆ. ಅದನ್ನು ಸಂಗ್ರಹ ಮಾಡುವ ಕೆಲಸ ಕೂಡ ಯಾರು ಇನ್ನೂ ತುಳು ಅಕಾಡೆಮಿ ಅದನ್ನು ಇನಿಷಿಯೇಟೇ ಮಾಡಿಲ್ಲ, ಯಾವುದೂ ಮಾಡ್ತಾ ಇಲ್ಲ. ಮತ್ತು ಇನ್ನು ತುಳು ಭಾಷೆಯನ್ನು ಉಳಿಸುವ ಜವಾಬ್ದಾರಿ ಯಾರದು? ಮಾತೃಭಾಷೆ. ತನ್ನ ಮನೆಯಲ್ಲಿ ತುಳುವನ್ನೇ ಮಾತಾಡಬೇಕು, ಸಂಬಂಧಿಕರಲ್ಲಿ ತುಳುವನ್ನೇ ಮಾತಾಡಬೇಕು. ತುಳು ಬರುವವರೆಲ್ಲರೂ ಪರಸ್ಪರ ತುಳು ಭಾಷೆಯಲ್ಲೇ ಮಾತನಾಡಿದರೆ ತುಳು ಉಳಿತದೆ. ಕನ್ನಡವನ್ನು, ಹಿಂದಿಯನ್ನು, ಇಂಗ್ಲೀಷನ್ನು ಇನ್ಯಾವುದೋ ಮಾತನಾಡಿದರೆ ತುಳು ಭಾಷೆ ಅಳಿದು ಹೋಗ್ತದೆ ಅವರ ಮಕ್ಕಳ ಕಾಲಕ್ಕೆ. ಉದಾಹರಣೆಗೆ ಮಕ್ಕಳ ಹತ್ರ ಇಂಗ್ಲೀಷ್ ಮಾತನಾಡಿದರೆ ಆ ಮಕ್ಕಳಿಗೆ ಮಕ್ಕಳಾಗುವ ಕಾಲಕ್ಕೆ ಮನೆಯಲ್ಲಿ ಇಂಗ್ಲೀಷೇ ಬಂದು ಬಿಡ್ತದೆ, ತುಳು ಇರುವುದಿಲ್ಲ. ಹಾಗೆ ಒಂದೊಮ್ಮೆ ಒಂದು ಭಾಷೆ ಅಳಿಸಿ ಹೋದರೆ ಅದರ ಮಾತೃಭಾಷಿಗರೇ ಅದಕ್ಕೆ ಜವಾಬ್ದಾರಿ ಹೊರತು ಬೇರೆಯವರಲ್ಲ. ಕನ್ನಡವನ್ನಾಗಲಿ, ಹಿಂದಿಯನ್ನಾಗಲಿ, ಇಂಗ್ಲೀಷನ್ನಾಗಿ ಬೈದು ಪ್ರಯೋಜನ ಇಲ್ಲ. ಮನೆಯಲ್ಲಿ ಅವರು ಮಾತನಾಡಿ ಬಂದು ಅಂತ ಯಾರು ಹೇಳುವುದಿಲ್ಲ. ಇಂಗ್ಲೀಷ್ ಮಾತನಾಡಿ ಅಂತ ಯಾರು ಬಂದು ಹೇಳ್ತಾರಾ? ಹಿಂದಿ ಮಾತನಾಡಿ ಅಂತ ಹೇಳ್ತಾರಾ? ಇಲ್ಲ. ಇನ್ನು ಶಾಲೆಯಲ್ಲಿ ಕಲಿಸಿದ್ರಿಂದಾಗಿ ಉದ್ಧಾರ ಆಗಿದರೆ ಕನ್ನಡ ಉದ್ಧಾರ ಆಗ್ತಿತ್ತಲ್ವ. ಕನ್ನಡ ಮಾತೃಭಾಷೆ ಮಾಧ್ಯಮವಾಗಿಯೇ ಕನ್ನಡ ಕಲಿತಾ ಇದ್ವಿ. ಆದರೆ ಕನ್ನಡ ಅದರಿಂದಾಗಿ ಹೆಚ್ಚಾಗಿದೆ. ಇನ್ನು ಒಂದು ಭಾಷೆಯಾಗಿ ತುಳು ಕಲಿಸಿದ್ರಿಂದಾಗಿ ಹೆಚ್ಚಿನ ಉದ್ಧಾರ ಆಗುವುದಂತೂ ನನಗಂತೂ ಸಂಶಯ. ಏನೋ ಒಂದು ಭಾಷೆಯಾಗಿ ಕಲಿಬಹುದಷ್ಟೇ. ಹಾಗೆ ನೋಡಿದರೆ ಆ ಮಕ್ಕಳಿಗೆ ಹಿಂದಿ ಇರುವುದಿಲ್ಲ. ಒಂದು ಹಿಂದಿ ಭಾಷೆಯ ಏನೋ ಕಲಿಕೆಯ ಕೊರತೆ ಅವರಿಗೆ ಕಾಡ್ತದೆ. ಅದರಿಂದಾಗಿ ಆ ಸಮಸ್ಯೆ ಕೂಡ ಬರಬಹುದು. ಆದರೂ ಅಥವಾ ಒಂದು ಭಾಷೆಯಾಗಿ ಕಲಿತ ಮಾತ್ರಕ್ಕೆ ತುಳು ಉದ್ಧಾರ ಆಗುವುದಿಲ್ಲ. ಯಾಕೆಂದರೆ ಕನ್ನಡ ಮಾಧ್ಯಮವಾಗಿ ಕಲಿತ ಮಾತ್ರಕ್ಕೆ ಕನ್ನಡ ಉದ್ಧಾರದ್ದು ಕಾಣುವುದಿಲ್ಲ. ಎಲ್ಲೆಡೆ ಇಂಗ್ಲೀಷಿನ ಅಟ್ಟಹಾಸ ಕಾಣ್ತಾ ಇದೆ. ತುಳುವಿಗೆ ಕೂಡ ಅದೇ ಪರಿಸ್ಥಿತಿ ಬರ್ತದೆ. ಮಾತೃಭಾಷಿಗರು ತುಳುವರು ಯಾರಿದ್ದಾರೆ ಅವರು ಎಚ್ಚೆತ್ತುಕೊಳ್ಳುವುದೇ ಇದಕ್ಕೊಂದೇ ದಾರಿ. ತುಳು ಪಾಡ್ದನಲ್ಲಿ, ಕವಿತೆಯಲ್ಲಿ ತುಳು ಅಂತ ಬಂದಲ್ಲಿ ಎಲ್ಲ ಬೆಂಬಲಿಸಬೇಕು. ತುಳುವಿನಲ್ಲಿ ಬರೆಯಿರಿ. ನಾವೇನು ಕನ್ನಡದಲ್ಲಿ ಬರೆದೇವೆ ಅನುವಾದ ಮಾಡಿ ತುಳುವಲ್ಲಿ. ಯಾಕೆ ಆಗುವುದಿಲ್ಲ? ಅನುವಾದ ಮಾಡಿ ಪ್ರಕಟಿಸ್ಲಿಕ್ಕೆ ಆಗುವುದಿಲ್ವಾ? ನಮ್ಮನ್ನು ತುಳುವಿನಲ್ಲಿ ಬರೀರಿ ಅಂತ ಹೇಳುವ ಬದಲು ಆಯಿತು ಬರೆದೇವು, ತಗೊಳ್ಳೋರು ಯಾರಿದ್ದಾರೆ? ಅದರ ಪ್ರಶ್ನೆ. ಸ್ಪಾನ್ಸರ್ ಮಾಡುವವರಿದ್ದಾರಾ? ಅದೂ ಇಲ್ಲ. ಹೊರತು ಬೇರೆ ಬರೆದವರ, ಒಂದಷ್ಟು ವರ್ಕ್ ಮಾಡಿದವರ ಮೇಲೆ ದಬ್ಬಾಳಿಕೆ ಮಾಡುವ ಮೊದಲು ದಯಮಾಡಿ ತುಳು ಮಾತೃಭಾಷಿಗರೇ ತುಳುವನ್ನು ಅನುಷ್ಠಾನಕ್ಕೆ ತನ್ನಿ. ತುಳುವಲ್ಲಿ ಬರೆಯಿರಿ, ತುಳುವಲ್ಲಿ ಮಾಡಿ, ತುಳು ಭಾಷೆಯನ್ನು ಉಳಿಸಿ. ಅದು ನಿಮ್ಮ ಜವಾಬ್ದಾರಿ. ತುಳು ಭಾಷೆಯು ಮಾತೃಭಾಷಿಗರ ಜವಾಬ್ದಾರಿ. ಅದು ಬೇರೆ ಯಾರೋ ಉದ್ಧಾರ ಮಾಡಲಿಕ್ಕಾಗುವುದಿಲ್ಲ. ಒಂದು ಭಾಷೆಯನ್ನು ನಾಶ ಮಾಡಲಿಕ್ಕೂ ಬೇರೆಯವರಿಂದ ಆಗುವುದಿಲ್ಲ, ಉದ್ಧಾರ ಮಾಡಲಿಕ್ಕೂ ಬೇರೆಯವರಿಂದ ಆಗುವುದಿಲ್ಲ.
ಎರಡೂ ಆದರೆ ಅದು ಮಾತೃಭಾಷಿಗರಿಂದ ಮಾತ್ರ ಸಾಧ್ಯ, ಬೇರೆಯವರಿಗೆ ಅದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ದು, ಕಾರ್ಯಪ್ರವೃತ್ತರಾಗಬೇಕಾದ್ದು ಮಾತೃಭಾಷಿಗರೇ ಹೊರತು ಬೇರೆಯವರಲ್ಲ. ಅದು ತುಳು ಇರ್ಬೋದು, ಕನ್ನಡ ಇರ್ಬೋದು, ಅದನ್ನು ಉಳಿಸಬೇಕಾದ್ದು ಆಯಾಯ ಭಾಷಿಗರ ಜವಾಬ್ದಾರಿ. ಇನ್ನೊಬ್ಬರದ್ದಲ್ಲ. ಇವರು ತಾವು ಮಾಡಬೇಕಾದ್ದನ್ನು ಮಾಡೋದನ್ನು ಬಿಟ್ಟು ಬೇರೆಯವರಿಗೆ ಕೈ ತೋರಿಸ್ತಾರೆ. ಅವರು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ತುಳುವಿನಲ್ಲಿ ಬರಿಬೇಕು ಅಂತ. ಯಾಕೆ ತಾವು ಬರೀಲಿಕ್ಕೆ ಆಗುದಿಲ್ಲ? ಬೇಡ, ಅವರು ಕನ್ನಡದಲ್ಲಿ ಬರೆದದ್ದನ್ನು ಯಾಕೆ ಅನುವಾದ ಮಾಡಿ ಪ್ರಕಟ ಮಾಡ್ಲಿಕ್ಕೆ ಆಗುದಿಲ್ಲ? ಕನ್ನಡ ಬರುತ್ತಲ್ವಾ, ಈ ತುಳು ಬರುತ್ತಲ್ವಾ? ಅದಕ್ಕೆ ಉತ್ತರ ಇಲ್ಲ. ಇದು ಸುಮ್ಮಗೆ ಬೇರೆಯವರ ತುಳು ಅಂತ ಹೇಳುದು ಬೇರೆಯವರ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಅಷ್ಟೇ. ಇದಾಗಿದೆ. ನಿಜವಾದ ತುಳುವಿನ ಮೇಲೆ ಪ್ರೀತಿ ಇಲ್ಲ. ಇಲ್ಲಾಂದ್ರೆ ನಾನು ಇಷ್ಟು ನನ್ನ ಯೂಟ್ಯೂಬಿನಲ್ಲಿ ಇಷ್ಟು ಅಪರೂಪದ ತುಳು ಹಾಡುಗಳನ್ನು ಹಾಕಿದ್ದೇನೆ. ಶಾರದಾಜಿ ಬಂಗೇರ ಹಾಡಿದ್ದನ್ನು, ಗುಲಾಬಿಯ ಜಲ್ತಿ, ವಾರಿಯ ಜಲ್ತಿ. ಇದಕ್ಕೆ 20-30 ವ್ಯೂಸ್ ಇರುದು ಗೊತ್ತಾ? ಲೈಕ್ಸ್ ಇಲ್ಲವೇ ಇಲ್ಲ. ನಾವು ಕೊಟ್ಟುಕೊಂಡದೇನೋ ಒಂದೆರಡು ಅಷ್ಟೇ. ಅದು ಬಿಟ್ಟರೆ ತುಳುವರ ಲೈಕ್ಸ್ ಇಲ್ಲ, ತುಳುವರ ಇಣಿಕಿ ನೋಡುವುದಿಲ್ಲ. ಮತ್ತೆ 8ನೇ ಪರಿಚಯದಕ್ಕೆ ಸಿಕ್ಕಿದ ಮಾತ್ರಕ್ಕೆ ತುಳು ಭಾಷೆ ಉದ್ಧಾರ ಆಗ್ತದ, ಮನ್ನಣೆ ಬರ್ತದ? ತುಳುವಿಗೆ ಮನ್ನಣೆಯನ್ನ ತುಳು ಮಾತೃಭಾಷಿಗರೇ ಕೊಡಬೇಕು. ಅವರು ಅದನ್ನು ತೆರೆದು ಇಂಟ್ರೆಸ್ಟಿಂದ ಕೇಳಬೇಕು, ಅವರದನ್ನು ಬೆಳೆಸಬೇಕು, ಬೇರೆ ಕಡೆ ಹಂಚಬೇಕು. ಬೇರೆ ಯಾರೂ ಮಾಡ್ಲಿಕ್ಕೆ ಆಗುದಿಲ್ಲ. ಕನ್ನಡಿಗರ ಅಥವಾ ಇಂಗ್ಲಿಷರು ಇನ್ಯಾರೋ ಬರ್ತಾರೆ ಅದನ್ನು ಮಾಡಲಿಕ್ಕೆ. ಆದರೆ ಮಾಡಬೇಕದನ್ನು ಮಾಡದೆ ಬೇರೆಲ್ಲವನ್ನ ತುಳುವರು ಮಾಡ್ತಾ ಇದ್ದಾರೆ. ವ್ಯರ್ಥವಾದ ಒಂದು ಲಿಪಿ ಕಲಿಕೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಅದಕ್ಕೆ ವೆಚ್ಚ ಮಾಡ್ತಾ ಇದ್ದಾರೆ, ದುಡ್ಡು. ಅದರ ಕ್ಯಾಲೆಂಡರ್ನ ತಗೊಳ್ಳೋದಿಲ್ಲ, ಅದನ್ನು ಲಿಪಿ ಇದು ಮಾಡೋದೇನು, ಪುಸ್ತಕ. ಯಾರು ಕಲಿತು ಶಾಸನವನ್ನು ಓದುವಷ್ಟು ಎಕ್ಸ್ಪರ್ಟ್ ಅದು ಯಾರು ಕಾಣುವುದಿಲ್ಲ. ಏನೇ ಇದ್ರೂ ತುಳುವನ್ನು ಉಳಿಸುವುದು ಮಾತೃಭಾಷಿಗರ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಿ ಅಂತ ನಾನು